ಅಧಿಕಾರ ಇದ್ದಲ್ಲಿ ಯಾವ ಕಾನೂನು ಬಾಹಿರ ಕೃತ್ಯ ಮಾಡಿದ್ರೂ ತಡೆಯುವವರು ಇಲ್ಲ ಎನ್ನುವ ಮನೋಭಾವ ಕೆಲವರಲ್ಲಿದೆ. ಈ ಮನೋಭಾವಕ್ಕೆ ತಕ್ಕಂತೆ ಇಂತಹ ಕಾನೂನು ಬಾಹಿರ ಕೃತ್ಯಗಳಿಗೆ ಕಡಿವಾಣ ಹಾಕುವ ಅಧಿಕಾರಿ ವರ್ಗವು ಸುಮ್ಮನಿದ್ರೆ ಇಂಥವರ ದಬ್ಬಾಳಿಕೆಯೂ ಹೆಚ್ಚಾಗ್ತದೆ. ಇಂತಹುದೇ ಒಂದು ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದ್ದು, ರಸ್ತೆ ಪಕ್ಕದಲ್ಲಿರುವ ಸರ್ಕಾರಿ ಜಾಗಕ್ಕೆ ಕೆಲವು ವ್ಯಕ್ತಿಗಳು ಬೇಲಿ ಹಾಕುವ ಮೂಲಕ ರಾಜಾರೋಷವಾಗಿ ಅತಿಕ್ರಮಣ ಮಾಡಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಎನ್ನುವಲ್ಲಿ ಕಳೆದ 20 ವರ್ಷಗಳಿಂದ ಗೂಡ್ಸ್ ವಾಹನಗಳು ಪಾರ್ಕ್ ಮಾಡುತ್ತಿದ್ದ ಜಾಗ. ಆದರೆ ಒಂದು ದಿನ ರಾತ್ರಿಯಿಂದ ಬೆಳಗ್ಗೆಯಾಗುವ ಸಮಯದೊಳಗಡೆ ಈ ಜಾಗಕ್ಕೆ ಮಣ್ಣು ಹಾಕಿ ಬೇಲಿ ಹಾಕಿ ಅತಿಕ್ರಮಿಸಿಕೊಂಡಿರುವ ಪ್ರಕರಣ ನಡೆದಿದೆ. ಪುತ್ತೂರು ಕಾಸರಗೋಡು ರಾಜ್ಯ ಹೆದ್ದಾರಿಯಲ್ಲಿ ಬರುವ ಕಬಕ ಜಂಕ್ಷನ್ನ ಬಳಿಯೇ ಈ ಗೂಡ್ಸ್ ವಾಹನಗಳ ಪಾರ್ಕಿಂಗ್ ಜಾಗವಿದ್ದು, ಏಕಾಏಕಿ ಈ ರೀತಿಯ ಅತಿಕ್ರಮಣ ನಡೆದಿರುವುದು ಸಾರ್ವಜನಿಕರ ಆಶ್ಚರ್ಯ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲಾ ಪಂಚಾಯತ್ ಮತ್ತು ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ಬರುವ 12 ಸೆನ್ಸ್ ಜಾಗದಲ್ಲಿ ಪಿಕಪ್ ಹಾಗೂ ಇತರ ಗೂಡ್ಸ್ ವಾಹನಗಳು ಪಾರ್ಕಿಂಗ್ ಮಾಡಿಕೊಂಡಿದ್ದವು. ಈ ಪಾರ್ಕಿಂಗ್ಗೆ ಸ್ಥಳೀಯ ಕಬಕ ಗ್ರಾಮ ಪಂಚಾಯತ್ ಕೂಡ ಅನುಮತಿಯನ್ನ ನೀಡಿತ್ತು. ಆದರೆ ಏಕಾಏಕಿ ಈ ರೀತಿಯಲ್ಲಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರುವುದನ್ನು ಪ್ರಶ್ನಿಸಿ ಸ್ಥಳೀಯ ಪಿಕಪ್ ವಾಹನ ಚಾಲಕರು ಹಾಗೂ ಸ್ಥಳೀಯರು ಈ ವಿಚಾರವನ್ನ ಕಬಕ ಪಂಚಾಯತ್, ಲೋಕೋಪಯೋಗಿ ಇಲಾಖೆ, ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಹಾಗೂ ಶಾಸಕರಿಗೂ ಮನವಿಯನ್ನ ನೀಡಿದ್ದಾರೆ. ಕಬಕದಲ್ಲಿ ಒಂದು ಸಮಸ್ಯೆ ಆಗಿದೆ, ಜಾಗದ ಒಂದು ತಕರಾರು. ಇವತ್ತು ಕಬಕದಲ್ಲಿ ಒಂದು ಖಾಸಗಿಯವರು ಅಲ್ಲಿ ನಮ್ಮ ಜಾಗೆ ಅಂತೇಳಿ ಒಂದು ಪಿಕಪ್ಪಿನವರು ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಕೊಂಡಿದ್ದರು. 12 ಸೆನ್ಸ್ ಜಾಗೆಯಲ್ಲಿ ಪಿಕಪ್ಪಿನವರು ಪಾರ್ಕಿಂಗ್ ಮಾಡಿಕೊಂಡಿದ್ದರು. ಇವತ್ತು ಒಂದು ದುಡಿಯುವ ವರ್ಗದವರು ಕಾರ್ಮಿಕರ ಇವರ ಮೇಲೆ ದಬ್ಬಾಳಿಕೆಯನ್ನು ಮಾಡಿಕೊಂಡು ಇಲ್ಲಿ ಬಲಾತ್ಕಾರವಾಗಿ ಅಲ್ಲಿ ಅದನ್ನು ಬೇಲಿಯಲ್ಲಿ ಹಾಕಿದ್ದಾರೆ. ಇದರ ಬಗ್ಗೆ ನಾವು ಸ್ಥಳೀಯ ಆಡಳಿತ ಪಂಚಾಯಿತಿಗೆ ನಾವು ದೂರನ್ನು ಕೊಟ್ಟಿರುತ್ತೇವೆ. ದೂರನ್ನು ಕೊಟ್ಟು ಒಮ್ಮೆ ಪಂಚಾಯಿತಿಯವರು ಬಂದು ಮಣ್ಣಾಕುವುದನ್ನು ನಿಲ್ಲಿಸಿದರು. ಪುನಃ ಅದರಲ್ಲಿ ಪಂಚಾಯಿತಿ ಅವರನ್ನು ಅವರಿಗೆ ಇದು ಕೇರ್ ಮಾಡಲಿಲ್ಲ. ಮತ್ತು ಪುನಃ ಶಾಸಕರಲ್ಲಿ ಸಹ ನಾವು ಮನವಿ ಮಾಡಿದ್ದೇವೆ. ಶಾಸಕರು ಸಹ ಬಂದು ಹೇಳಿದರು, ಅದು ಸರ್ವೆ ಮಾಡಿ ಸರ್ಕಾರದ ಜಾಗ ಆದರೆ ಅದನ್ನು ಬಿಡಬೇಕು ಅಂತ ಹೇಳಿ ಅವರಲ್ಲಿ ಸರ್ವೇಯರು ಬಂದಲ್ಲಿ ಅಳೆದು ಹೋದರು. ಆದರೂ ಸರ್ವೇಯರು ಬಂದು ಅಲ್ಲಿ ನೋಡುವಾಗ ಅವರಿಗೆ ಗೊತ್ತಾಗಿದೆ ಇದು 12 ಸೆನ್ಸ್ ಜಾಗ ಸರ್ಕಾರ ಜಾಗ ಅಂತೇಳಿ ಇದನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಇವರು ಬಿಡಲಿಲ್ಲ. ಇವರು ಏನು ಮಾಡೋದು ಅಂತ ಹೇಳಿದರೆ ಈಗ ಇದರಲ್ಲಿ ಈಗ ಮೇಲ್ನೋಟಕ್ಕೆ ಏನು ಅಂತ ಹೇಳಿದರೆ ಇದು ಸ್ಥಳೀಯ ಆಡಳಿತದ ಒಂದು ನಿರ್ಲಕ್ಷ್ಯ. ಜಿಲ್ಲಾ ಪಂಚಾಯತ್ ರಸ್ತೆಯಿಂದ 20 ಮೀಟರ್ ಹಾಗೂ ರಾಜ್ಯ ಹೆದ್ದಾರಿಯಿಂದ 45 ಮೀಟರ್ ವ್ಯಾಪ್ತಿಯನ್ನ ರಸ್ತೆ ಹಾಗೂ ಇತರ ವ್ಯವಸ್ಥೆಗಳಿಗಾಗಿ ಬಿಡಬೇಕೆಂಬ ಕಾನೂನು ಜಾರಿಯಲ್ಲಿದ್ದರೂ ಕಬಕದಲ್ಲಿ ಮಾತ್ರ ಈ ಕಾನೂನಿಗೆ ಬೆಲೆಯಿಲ್ಲ ಎನ್ನುವ ರೀತಿಯಲ್ಲಿ ವ್ಯವಸ್ಥೆಗಳು ನಡೆಯುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಸೂಚಿಸಿದ್ರೂ ಅಧಿಕಾರಿಗಳು ಈವರೆಗೆ ಸ್ಥಳಕ್ಕೆ ಭೇಟಿ ನೀಡದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಜಾಗವನ್ನ ಅತಿಕ್ರಮಿಸಿದ ವ್ಯಕ್ತಿಗಳ ಜೊತೆ ಈ ಅಧಿಕಾರಿಗಳು ಶಾಮೀಲಾಗಿದ್ದಾರೆಯೇ ಎನ್ನುವ ಸಂಶಯಗಳು ಮೂಡುತ್ತಿದೆ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ. ಇನ್ನು ಇದನ್ನು ನಾವೀಗ ಇವರಿಗೆ ಒಂದು 10-20 ದಿವಸ ನಾವು ಸಮಯ ಕೊಡ್ತೇವೆ ಅಧಿಕಾರಿಗಳಿಗೆ. ಇವತ್ತು ಏನಂತ ಹೇಳಿದರೆ ಏನಾಗಿದೆ ಅಂದರೆ ಈ ಅಧಿಕಾರಿಗಳೆಲ್ಲ ಯಾವ ಕೆಲಸವನ್ನೂ ಮಾಡೋದಿಲ್ಲ. ಇವರು ಬಹುಶಃ ಪ್ರಧಾನಮಂತ್ರಿಯಲ್ಲಿಂದ ಸಹ ಒಂದು ಕಾಗದ ಬರೆದು ಒಂದು ಪಾಪದವರನ್ನು ನೋಡಿ ಅಂತ ಹೇಳಿದರೆ ಅದನ್ನು ಸಹ ಇವರು ನಿರ್ಲಕ್ಷ್ಯ ಮಾಡ್ತಾರೆ. DC ಯಿಂದ ತಹಸೀಲ್ದಾರಿಗೆ ಹೋಗಿ ಅಲ್ಲಿ ತನಿಖೆ ಮಾಡಿ ಅಂತ ಹೇಳಿದರೆ DC ಅಲ್ಲಿಗೆ ತಹಸೀಲ್ದಾರರು ಅಲ್ಲಿಗೆ ಬರುವುದಿಲ್ಲ. ಇವರು ಏನು ಅಂತ ಹೇಳಿದರೆ ಇಲ್ಲಿ ಇಡೀ ಜಿಲ್ಲಾಡಳಿತ ಒಂದು ಲೆಕ್ಕ ನೋಡಲಿಕ್ಕೆ ಹೋದರೆ ಸತ್ತು ಹೋಗಿದೆ ಅಂತ ಒಂದು ಸತ್ತು ಹೋದಾಗೆ ಆಗಿದೆ. ಯಾವ ಬಡ ವರ್ಗದವರಿಗೂ ಇವತ್ತು ಜೀವನ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಉಂಟು. ಎಲ್ಲ ಉದ್ಯಮಿಯವರು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರಾಗಿಕೊಂಡೇ ಹೋಗ್ತಾ ಇದ್ದಾರೆ. ಪಾಪದವರ ಹೊಟ್ಟೆಗೆ ಬಡಿಯುವಂಥ ಒಂದು ಸಂದರ್ಭ ಆಗಿದೆ. ಜಾಗೆ ಉಂಟು ಕಬಕದಲ್ಲಿ. ಆ ಜಾಗೆಯಲ್ಲಿ ಪಿಕಪ್ ನಿಲ್ಲಿಸಲಿಕ್ಕೆ ಬೇಕು. ಮುಂದೊಮ್ಮೆ ಅದು ಹೈಕೋರ್ಟಿನ ವಾರ್ಡ್ ತಂದು ಹೈಕೋರ್ಟಿಂದ ಅಲ್ಲಿಂದ ಅದನ್ನು ಬಂದು ತೆಗಿಸಿ ಪಂಚಾಯತ್ ತೆಗಿಸಿರ್ತದೆ. ತೆಗಿಸಿದ ಮೇಲೆ ಪುನಃ ಇವರು ಅಲ್ಲಿ ಅಂಗಡಿಯವರು ಸಹ ಮುಂದೆ ಬಂದಿದ್ದಾರೆ. ಕಳೆದ 20 ವರ್ಷಗಳಿಂದ ಸರ್ಕಾರಿ ಜಾಗವಾಗಿದ್ದ ಕಬಕದ ವಿವಾದಿತ ಸ್ಥಳ ಇದೀಗ ಖಾಸಗಿಯವರ ಪಾಲಾಗಿದೆ. ಅತಿಕ್ರಮಣವನ್ನ ತಡೆಯಬೇಕಾಗಿದ್ದ ಅಧಿಕಾರಿ ವರ್ಗ ಮಾತ್ರ ಈ ಬಗ್ಗೆ ಚಕಾರವನ್ನೆತ್ತದೆ ಎಲ್ಲವನ್ನ ಸಹಿಸಿಕೊಂಡಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.